ತಂದೆ ತಾಯಿಯನ್ನ ಮನೆಗೆ ಬರಲಾರೆ ಎಂದು ನಿರಾಕರಿಸಿದ ಮಗಳು ಪ್ರೀತಿಸಿದ ಯುವಕನೊಂದಿಗೆ ಹೋಗುತ್ತೇನೆ ಎಂದ ಘಟನೆ ವಿಜಯಪುರ ಬಬಲೇಶ್ವರ ತಾಲೂಕಿನ ಗುಣದಾಳ ಗ್ರಾಮದಲ್ಲಿ ನಡೆದಿದೆ. ಸುಮಾರು 6 ತಿಂಗಳ ಹಿಂದೆ ಗುಣದಾಳ ಗ್ರಾಮದ ನಿಶಾ ಎಂಬ ಯುವತಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಳು. ಆಕೆಯ ತಂದೆ ತನ್ನ ಮಗಳು ಕಾಣೆಯಾಗಿದ್ದಾಳೆ ಎಂದು ಬಬಲೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ರು. ತನಿಖೆಯನ್ನು ಕೈಗೆತ್ತಿಕೊಂಡ ಪೊಲೀಸರು ಮೊಬೈಲ್ ಕರೆಗಳ ಆಧಾರದ ಮೇಲೆ ಯುವತಿ ಮೊಹಮ್ಮದ್ ಸಲೀಂ ಎಂಬಾತನ ಜೊತೆ ಇರೋದನ್ನ ಪತ್ತೆ ಹಚ್ಚಿ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ವಿಷಯವನ್ನು ತಿಳಿದ ತಕ್ಷಣ ಬಂದ ನಿಶಾ ಪೋಷಕರು ಮಗಳನ್ನ ಕಂಡ ಕೂಡಲೇ ಭಾವುಕರಾಗಿ ಮಗಳೇ ಮನೆಗೆ ಬಾ, ನಮ್ಮ ಜೊತೆ ನಡೆ ಎಂದು ಕಣ್ಣೀರಿಡುತ್ತಾ ಬೇಡಿಕೊಂಡಿದ್ದಾರೆ. ಆದರೆ ಪೋಷಕರ ಮಾತನ್ನ ನಿರಾಕರಿಸಿದ ನಿಶಾ, ನಾನು ಈಗ ಮೊಹಮ್ಮದ್ ಸಲೀಂ ಅವರ ಹೆಂಡತಿ, ಆತನ ಜೊತೆಯೇ ಬದುಕುತ್ತೇನೆ ಎಂದು ಪೊಲೀಸರ ಮುಂದೆ ಖಡಕ್ ಆಗಿ ಹೇಳಿದ್ದಾಳೆ. ಆಕೆ ಸ್ವಯಂ ಪ್ರೇರಿತವಾಗಿ ತನ್ನ ಪತಿಯೊಂದಿಗೆ ಹೋಗಲು ಇಚ್ಛಿಸಿದ್ದರಿಂದ ಕಾನೂನಿನ ಪ್ರಕಾರ ಆಕೆಯ ನಿರ್ಧಾರಕ್ಕೆ ಮಾನ್ಯತೆಯನ್ನ ನೀಡಲಾಗಿದೆ.